ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಮುಖ್ಯಸ್ಥ ಕೆ ಪ್ರಕಾಶ್ ಶೆಟ್ಟಿಯವರ 60ನೇ ಹುಟ್ಟುಹಬ್ಬದ ಆಚರಣೆ ನಡೆಸುವುದಕ್ಕಾಗಿ ಎಲ್ಲಾ ಸಮಾಜದ ಮುಖ್ಯಸ್ಥರನ್ನ ಸೇರಿಸಿಕೊಂಡು ಪಡುಬಿದ್ರೆ ಬಂಟರ ಭವನದಲ್ಲಿ ನಡೆಸಿದ ಸಾರ್ವಜನಿಕ ಸಮಾಲೋಚನಾ ಸಭೆ ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭ ಮಾತನಾಡಿದ ಪಡುಬಿದ್ರೆ ಬಂಟರ ಸಂಘದ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ ಅವರು, ಸಮಾಜೋಮುಖಿ ಚಿಂತಕ, ವರ್ಗ ಭೇದವಿಲ್ಲದ ಕೊಡುಗೈದಾನಿ, ರಾಜ್ಯೋತ್ಸವ ಪುರಸ್ಕೃತ ಕೆ ಪ್ರಕಾಶ್ ಶೆಟ್ಟಿಯವರ 60ನೇ ವರ್ಷಾಚರಣೆಯನ್ನ ಪ್ರಕಾಶಾಭಿನಂದನೆ ಎಂಬ ಹೆಸರಿನಲ್ಲಿ ಎಲ್ಲಾ ಜಾತಿ ಧರ್ಮಗಳ ಮಂದಿ ಸೇರಿ ಮಂಗಳೂರು ಗೋಲ್ಡ್ ಫಿಂಚ್ ಹೋಟೆಲಿನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದರು. ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವುದು ನಿರ್ಧಾರ ಮಾಡಿದೆ. ಪ್ರಕಾಶಾಭಿನಂದನಾ ಸಮಿತಿನ ಸ್ಥಾಪನೆ ಮಾಡಿದೆ. ನಮ್ಮ ಸಮಾಜ ಸೇವಕರು, ನಮ್ಮ ಮಾತೆಲ್ಲ ಆತ್ಮೀಯರಾಗಿನ ಗುರುಮ್ಯ ಸುರೇಶ್ ಶೆಟ್ಟಿ ಆಯ್ತ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದು ಮಾತೆಯನ್ನ ಒಜ್ಜಿ ಮಾಡ್ತದೆ. ಆಯ್ತು ಹೆಚ್ಚಿನ ಮುತುವರ್ಜಿಗೆ ಕಾರ್ಯಕ್ರಮ ಮಾಡುವುದು ನಿರ್ಧಾರ ಮಾಡಿದ. ಅಭಿನಂದನಾ ಸಮಾರಂಭ ಸಮಿತಿಯ ಅಧ್ಯಕ್ಷ ಗುರುಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಇದು ವ್ಯಕ್ತಿ ಪೂಜೆಯಲ್ಲ, ವ್ಯಕ್ತಿತ್ವದ ಪೂಜೆಯಾಗಿದೆ. ಜನಮೆಚ್ಚಿದ ವ್ಯಕ್ತಿತ್ವದ ಪ್ರಕಾಶ್ ಶೆಟ್ಟಿಯವರ 60ನೇ ವರ್ಷಾಚರಣೆಯನ್ನ ಬಹಳ ಅದ್ದೂರಿಯಾಗಿ ನಡೆಸುವ ನಿಟ್ಟಿನಲ್ಲಿ ವಿವಿಧೆಡೆ ಸಮಾಲೋಚನಾ ಸಭೆಗಳು ನಡೀತಾ ಇದ್ದು, ಆ ನಿಟ್ಟಿನಲ್ಲಿ ಪಡುಬಿದ್ರಿಯಲ್ಲೂ ನಡೆದಿದೆ ಎಂದರು. ಅವ್ರ ಸಂಕಲ್ಪ ಮತ್ತು ಇಂಜಿನಿಯರ್ ಬಂದು ಆಗಲೇ ಮನುಷ್ಯರ ದುಡ್ಡು ಮಾತ್ರವಲ್ಲ, ಆಗ ಹೆಚ್ಚಿನ ದುಡ್ಡು ಸದ್ವಿನಿಯೋಗ ನಾವು ಪಾಪಗಳಿಗೆ, ಶ್ರಮಗಳಿಗೆ ಜಾತ್ಯತೀತವಾದ ಎಲ್ಲರಿಗೂ ನಡೆದ ಕಾರ್ಯಕ್ರಮ, ಜಾತ್ಯತೀತವಾದ ಪಕ್ಷಾತೀತವಾದ ಮಾತ್ರ ಒಟ್ಟು ಭಾಗಕ್ಕೆ ಎಲ್ಲ ಕಾರ್ಯಕ್ರಮ ಅಂಚಾಗಿ ಆರೋಗ್ಯವನ್ನು ನೋಡಿಕೊಂಡು ಸಂತೋಷಕ್ಕೆ ನಮ್ಮತ್ತ ಈ ವಿಷಯದ ಅರಣ್ಯ ಸಂಘಟಿಸುವ ಎಲ್ಲೂ ಕೂಡ ಬನ್ನಿ ಇದೇ ಸಾಮಾನು ವ್ಯಕ್ತಿ ಪೂಜೆ, ವ್ಯಕ್ತಿತ್ವದ ಪೂಜೆ ತಿಳ್ಕೊಂಡಾರೆ. ಅಂಚಾಗಿ ಎಲ್ಲ ಜವಾಬ್ದಾರಿ ಈಗ ಪಡುಬಿದ್ರೆ ಬೀಡು ಅರಸ ರತ್ನಾಕರ್ ರಾಜ್ ಸಭೆಯನ್ನ ದೀಪ ಬೆಳಗಿಸುವ ಮೂಲಕ ಚಾಲನೆಗೊಳಿಸಿದ್ದಾರೆ. ಈ ಸಂದರ್ಭ ರಾಜಕೀಯ ಪ್ರಮುಖರಾದ ಐವನ್ ಡಿಸೋಜ, ವಿನಯ್ ಕುಮಾರ್ ಸೊರಕೆ, ಪ್ರಕಾಶ್ ಶೆಟ್ಟಿ ಪಡುಹಿತ್ಲು, ಶಶಿಕಾಂತ್ ಪಡುಬಿದ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.